ನಿಮಗೆ ತಿಳಿದಲೇ ಇದ್ದರೆ ಒಂದು ಬಾರಿ ನೀವು ಈ ದೇವಿಯ ಮಹಿಮೆಯನ್ನು ತಿಳ್ಕೊಳ್ಬೇಕಾಗ್ತದೆ ವೀಕ್ಷಕರೇ. ಕಾಮಾಖ್ಯ ದೇವಿ ಅನ್ನುವಂಥದ್ದು ಶಿವನ ಪತ್ನಿ ಅಂತ ನಾವು ಹೇಳ್ತೀವಿ ನಾವು, ಆಯಿತಾ. ನಾನಾ ಅವತಾರಗಳಲ್ಲಿ ಇರುವಂತಹ ಒಂದು ಅವತಾರವೇ ಈ ಕಾಮಾಖ್ಯ ಯೋನಿ ರೂಪದಲ್ಲಿ ಇರುವಂತಹ ಈ ಕಾಮಾಖ್ಯ ದೇವಿಯನ್ನು ಬಹಳ ಉತ್ತರ ಭಾರತದಲ್ಲಿ ಇದನ್ನು ಬಹಳವಾಗಿ ಆರಾಧನೆ ಮಾಡ್ತಾರೆ ವೀಕ್ಷಕರೇ. ನೋಡಿ, ನೀವು ಯಾವ ಒಂದು ಸ್ತ್ರೀ ಆದರೂ ಸರಿ, ಯಾವುದೇ ಒಂದು ಸ್ತ್ರೀಯನ್ನು ನೀವು ನಿಮ್ಮ ಪ್ರೀತಿಯಲ್ಲಿ ಅವರನ್ನು ಒಂದು ಗುಲಾಮರನ್ನಾಗಿಸಬೇಕು, ನಿಮ್ಮ ಪ್ರೀತಿಯಲ್ಲಿ ಅವರನ್ನು ಸಂಪೂರ್ಣವಾಗಿ ಅವರನ್ನು ನೀವು ಒಂದು ವಶ ಮಾಡಿಕೊಳ್ಬೇಕು ಅನ್ನೋಂಥದ್ದಾದರೆ ಈ ಒಂದು ಕಾಮಾಖ್ಯ ಮಂತ್ರವನ್ನು ನೀವು ನಾ ಹೇಳಿದ ರೀತಿಯಲ್ಲಿ ನೀವು ಅದನ್ನು ಪಠನೆಯನ್ನು ಮಾಡಿ ವೀಕ್ಷಕರೇ. ನೀವು ಇಷ್ಟಪಟ್ಟಂತಹ ಯಾವುದೇ ಸ್ತ್ರೀ ಆಗಿರಬಹುದು ನಿಮ್ಮ ಬಳಿ ಬರುವುದರಲ್ಲಿ ಯಾವುದೇ ರೀತಿಯ ಒಂದು ಸಂಶಯ ಇಲ್ಲ. ನೋಡಿ, ಇದನ್ನು ಕೆಟ್ಟ ಉದ್ದೇಶಗಳಿಗೆ ಬಳಸಲಿಕ್ಕೆ ಹೋಗಬೇಡಿ. ನೀವು ನಿಮ್ಮ ಮನಸ್ಸಿಚ್ಛೆಯಿಂದ ನೀವು ಇಷ್ಟಪಟ್ಟಂತಹ ಸ್ತ್ರೀ ನಿಮ್ಮ ಬಳಿ ಬರಬೇಕು ಅಂದರೆ ಆ ಸ್ತ್ರೀ ನಿಮ್ಮ ಹತ್ರ ಏನಾದರೂ ಒಂದು ವಿಚಾರದಲ್ಲಿ ಕಿರಿಕಿರಿಗಳು ಮಾಡಿಕೊಂಡು ಅಥವಾ ಏನಾದರೂ ಒಂದು ವೈಮನಸ್ಯಗಳು ಮಾಡಿಕೊಂಡು ಒಟ್ಟು ನಿಮ್ಮಿಂದ ಏನಾದರೂ ದೂರ ಆಗಿದ್ದರೆ, ನಿಮ್ಮ ಪ್ರೀತಿಯಲ್ಲಿ ನಿಮಗೇನಾದರೂ ಮೋಸ ಆಗಿದ್ದರೆ ಅಂಥವರು ಈ ಕಾಮಾಖ್ಯ ಮಂತ್ರವನ್ನು ಪ್ರಯೋಗ ಮಾಡಿ ವೀಕ್ಷಕರೇ. ಸಂಪೂರ್ಣವಾಗಿ ಅವರು ನಿಮ್ಮ ಹತ್ರ ಒಲಿದು ಬರುವುದರಲ್ಲಿ ಯಾವುದೇ ರೀತಿಯ ಒಂದು ಸಂಶಯ ಇಲ್ಲ ಅಂತ ನಾನು ಹೇಳ್ತೀನಿ ನಿಮಗೆ. ಹಾಗಾದರೆ ಬನ್ನಿ, ಯಾವ ರೀತಿ ಈ ಕಾಮಾಖ್ಯ ಒಂದು ವಶೀಕರಣ ಮಂತ್ರವನ್ನು ನಾವು ಮಾಡಬಹುದು ಅನ್ನೋಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ನಾನು ನಿಮಗೆ ನೋಡಿ, ಅತಿ ಸುಲಭವಾಗಿ ಮಾಡ್ಬೋದು. ಇದೇನು ಅಂತಂಥ ಒಂದು ಕಠಿಣವಾದಂತಹ ಒಂದು ಕೆಲಸ ಏನಲ್ಲ ವೀಕ್ಷಕರೇ. ಈ ಒಂದು ಸರಳವಾದಂತಹ ಕಾಮಾಖ್ಯ ಮಂತ್ರದಿಂದ ನೀವು ಇಷ್ಟಪಟ್ಟಂಥವ್ರನ್ನು ಸುಲಭವಾಗಿ ನಿಮ್ಮ ಕಡೆ ಬರಮಾಡ್ಕೊಳ್ಬಹುದು. ಹೇಗೆ ಈ ವಿಧಾನವನ್ನು ಅನುಸರಿಸೋದು ಅನ್ನೋಂಥದ್ದಾದರೆ ನೋಡಿ, ಶುಕ್ರವಾರದ ದಿನ, ಆಯಿತಾ, ಶುಕ್ರವಾರದ ದಿನ ಬೆಳಗಿನ ಜಾವ 4 ಗಂಟೆಯಿಂದ 6 ಗಂಟೆಯ ಒಳಭಾಗದಲ್ಲಿ ನೀವು ನಿಮ್ಮ ಸ್ನಾನ ಇತ್ಯಾದಿ ಕಾರ್ಯಗಳನ್ನು ನೀವು ಮುಗಿಸ್ಕೊಂಡು ವೀಕ್ಷಕರೇ, ನೀವು ಶುದ್ಧ ಮಡಿಯಿಂದ ನೀವು ಈ ದೇವಿಯ ಒಂದು ಮಂತ್ರ ಏನಿದೆ ನಾನು ಅದನ್ನು ಹೇಳ್ತೀನಿ ಕೇಳಿ ನಿಮಗೆ. ಕಾಮಾಖ್ಯ ವರದೆ ದೇವಿ ನೀಲ ಪರ್ವತವಾಸಿನಿ ದೇವಿ ಜಗತ್ಮಾತಾ ಯೋನಿ ಮುದ್ರೆ ನಮೋಸ್ತುತೆ ಅನ್ನೋಂಥದ್ದು ಈ ಮಂತ್ರದ ಸಾರಾಂಶ, ಆಯಿತಾ. ಈ ಮಂತ್ರವನ್ನು ನೀವು ಶುಕ್ರವಾರದ ದಿನ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಸರಿಯಾಗಿ ನೀವು ಈ ಒಂದು ಮಂತ್ರವನ್ನು 11 ಬಾರಿ ನೀವು ಉಚ್ಚಾರಣೆಯನ್ನು ಮಾಡಿ, ಆ ಉಚ್ಚಾರಣೆಯನ್ನು ಮಾಡುವಂತಹ ಸಮಯದಲ್ಲಿ ನೀವು ಯಾವ ಒಂದು ಸ್ತ್ರೀಯನ್ನು ನೀವು ಇಷ್ಟಪಟ್ಟಿರ್ತೀರೋ ಆ ಒಂದು ಸ್ತ್ರೀಯನ್ನು ನೀವು ನಿಮ್ಮ ಮನಸ್ಸಿನಲ್ಲಿ ನೀವು ನೆನೆಯುತ್ತಾ ಈ ಮಂತ್ರ ಆದಂತಹ ಕಾಮಾಖ್ಯ ವರದೆ ದೇವಿ ನೀಲ ಪರ್ವತವಾಸಿನಿ ದೇವಿ ಜಗನ್ಮಾತಾ ಯೋನಿ ಮುದ್ರೆ ನಮಸ್ತುತೆ ಅನ್ನಂತಹ ಈ ಒಂದು ಸರಳವಾದಂತಹ ಒಂದು ಮಂತ್ರವನ್ನು 11 ಬಾರಿ ನೀವು ಉಚ್ಚಾರಣೆಯನ್ನು ಮಾಡಿ, ಅಥವಾ ಒಂದು ಬಿಳಿ ವಸ್ತ್ರದ ಮೇಲೆ ನೀವು ಇದನ್ನು ಬರೆದುಬಿಟ್ಟು ನೀವು ಈ ಮಂತ್ರವನ್ನು ಬರೆದುಬಿಟ್ಟು ಮತ್ತು ಅದರಲ್ಲಿ ನೀವು ಇಷ್ಟಪಟ್ಟಂತಹ ಸ್ತ್ರೀಯ ಹೆಸರನ್ನು ಬರೆದುಬಿಟ್ಟು ನೀವು ಕೆಂಪು ಬಟ್ಟೆನಲ್ಲಿ, ಆಯಿತಾ, ಕೆಂಪು ಬಟ್ಟೆ ಅಂದರೆ ಕೆಂಪು ಬಟ್ಟೆ ಅಂತಲ್ಲ, ಕೆಂಪು ಬಟ್ಟೆ ಕುಂಕುಮದ ಕಲರ್ನಲ್ಲಿ ನೀವು ಅದನ್ನು ಸಂಪೂರ್ಣವಾಗಿ ಆ ಬಿಳಿ ಬಟ್ಟೆಯನ್ನು ನೀವು ಸಂಪೂರ್ಣವಾಗಿ ಅದನ್ನು ವಸ್ತ್ರವನ್ನು ನೀವು ಕೆಂಪನ್ನಾಗಿ ಮಾಡಿ ನೀವು, ಆಯಿತಾ, ಕುಂಕುಮ ಹಾಕ್ಬಿಟ್ಟು ಸಂಪೂರ್ಣ ಕೆಂಪನ್ನಾಗಿ ಮಾಡಿ ಆ ಬಟ್ಟೆಯನ್ನು ನೀವು ತೆಗೆದುಕೊಂಡು ಹೋಗಿ ಆ ಒಂದು ಬಿಳಿ ಎಕ್ಕದ ಗಿಡಕ್ಕೆ ಕಟ್ಟಿಬಿಟ್ಟು ಬನ್ನಿ. ಈ ಒಂದು ಸರಳ ತಂತ್ರವನ್ನು ನೀವು ಮಾಡಿದ್ದೇ ಆಯಿತು ಅಂತ ಹೇಳಿದ್ರೆ ನೀವು ಇಷ್ಟಪಟ್ಟಂತಹ ಸ್ತ್ರೀ ಸಂಪೂರ್ಣವಾಗಿ ನಿಮಗೆ ಒಲಿತಾಳೆ. ಕಾಮಾಖ್ಯ ದೇವಿಗೆ ಕೆಂಪು ಅನ್ನೋಂಥದ್ದು ತುಂಬ ಅತಿ ಪ್ರಿಯವಾಗಿರುವಂಥದ್ದು ವೀಕ್ಷಕರೇ. ಈ ಸರಳವಾದಂತಹ ಮಂತ್ರವನ್ನು ಬಿಳಿ ಬಟ್ಟೆಯಲ್ಲಿ ಬರೆದ್ಬಿಟ್ಟು ಅದನ್ನು ಸಂಪೂರ್ಣವಾಗಿ ಕುಂಕುಮದಲ್ಲಿ ನೆನೆಸಿ ಆ ಬಟ್ಟೆಯನ್ನು ಸಂಪೂರ್ಣವಾಗಿ ಅದು ಕೆಂಪಾದ ನಂತರ ಅದನ್ನು ತೆಗೆದುಕೊಂಡು ಹೋಗಿ ಬಿಳಿ ಎಕ್ಕದ ಗಿಡಕ್ಕೆ ಕಟ್ಬಿಟ್ಟು ಬನ್ನಿ. ಈ ಸರಳ ತಂತ್ರವನ್ನು ಮಾಡಿ ನೀವು ಇಷ್ಟಪಟ್ಟಂಥವ್ರನ್ನ ಸಂಪೂರ್ಣವಾಗಿ ನಿಮ್ಮ ಹತ್ರ ಮಾಡಿಕೊಳ್ಳುವಂಥ ರೀತಿಯಲ್ಲಿ ಇದು ಆಗುತ್ತೆ ವೀಕ್ಷಕರೇ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಹಂಚಿ ಶೇರ್ ಮಾಡಿ ಅನ್ನೋಂಥದ್ದು ನಾನು ತಿಳಿಸ್ಕೊಡ್ತೀನಿ.